ಕೆಲವರು ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರಿ ಲಾಸ್ಟ್ ಇಯರ್ ನೀವು ಇಂಡಿಯಾ ಬಂದಿದ್ರಿ ಈ ವರ್ಷ ಬರಲ್ವಾ ಅಂತ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿದ್ರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಹೆಂಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ ನಾವು. ಸೊ ಇವತ್ತಿನ ನನ್ನ ಥಂಬ್ನೇಲ್ ನೋಡಿ ನೀವು ಅಂದ್ಕೋತಾ ಇದ್ರೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಪ್ಯಾಕ್ ಮಾಡಿಕೊಂಡು ಅಂತ. ಸದ್ಯಕ್ಕೆ ನಾವೆಲ್ಲ ಇವಾಗ ಪ್ಯಾಕ್ ಮಾಡಿದ್ದೀವಿ. ಇವಾಗ ನಾಳೆ ಎಲ್ಲ ಮೂವ್ ಮಾಡ್ತಾ ಇದ್ದೀವಿ. ಡೌಟ್ ಕೆಲವ್ರಿಗೆ ಆಗಿ ಅನ್ಸಿರ್ಬೋದು, ಕೆಲವರು ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ಲಾಸ್ಟ್ ಇಯರ್ ನೀವು ಇಂಡಿಯಾ ಬಂದಿದ್ರಿ ಈ ವರ್ಷ ಬರಲ್ವಾ ಅಂತ. ಬಟ್ ಇದು ಪ್ಯಾಕಿಂಗ್ ಎಲ್ಲ ಮಾಡಿರೋದು ಡೆಫಿನೆಟ್ಲಿ ಇದು ಇಂಡಿಯಾ ಬರೋಕ್ಕಲ್ಲ. ಇದು ನಾವು ಇವಾಗ ಒಂದು ಹೊಸ ಮನೆಗೆ ಮೂವ್ ಆಗ್ತಾ ಇದೀವಿ. ಇಲ್ಲಿ ಒಂದು ಮನೆ ತಗೊಂಡ್ವಿ ನಾವು. ಸೊ ಮನೆ ತಗೊಂಡು ಇವಾಗ ನಾಳೆ ಎಲ್ಲ ಮೂವ್ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ ಮಂತ್ ಎಲ್ಲ ಪ್ರೊಸೆಸಿಂಗ್ ಎಲ್ಲ ಆಯಿತು, ಮನೆ ತಗೊಂಡಿದ್ದು ಎಲ್ಲ ಆಗಿ ಇವಾಗ ನಾಳೆ ಮೂವಿಂಗ್ ಇದೆ ನಮಗೆ ಇಲ್ಲಿ ಈ ಮನೆಯಿಂದ. ಸೊ ಎಲ್ಲ ನಾಳೆ ಮೂವ್ ಮಾಡ್ತಾ ಇದ್ದೀವಿ, ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀವಿ ಸದ್ಯಕ್ಕೆ. ಆ್ಯಂಡ್ ಇವಾಗ ನಾವು ಆನ್ ದ ವೇ ಎಲ್ಲಿ ಹೋಗ್ತಾ ಇದ್ದೀವಿ ರೇಂಜ್? ಸ್ಕೂಲಿಗೆ. ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ಇವಾಗ, ಒಂದು ಹೊಸ ಸ್ಕೂಲ್ಗೆ. ಯಾಕಂತ ಹೇಳಿದ್ರೆ ನಾವಿಲ್ಲಿ ಏರಿಯಾ ಅಲ್ಲಿ ಇವಾಗ ನಾವು ಮನೆ ಚೇಂಜ್ ಮಾಡ್ತೀವಿ ಅಂದ್ರೆ ಆ ಮನೆ ಏರಿಯಾದಲ್ಲಿ ಯಾವ ಸ್ಕೂಲ್ ಇರುತ್ತೆ ಆ ಸ್ಕೂಲಿಗೆ ಮಕ್ಕಳನ್ನ ಕಳಿಸ್ಬೇಕು. ಸೊ ಹಾಗಾಗಿ ಇವಾಗ ನಾವು ಟೊರೊಂಟೊ ಇಂದ ಕಿಚನರ್ಗೆ ಹೋಗ್ತಾ ಇದ್ದೀವಿ. ನಾವು ಮನೆ ತಗೊಂಡಿದ್ದು ಇವಾಗ ಕಿಚನರ್ ಅಂತ ಹೇಳುವಂಥದ್ದು ಒಂದು ಸಿಟಿ, ಟೊರೊಂಟೊ ಪಕ್ಕದಲ್ಲಿ ಇರುವಂಥ ಇನ್ನೊಂದು ಸಿಟಿ. ಸೊ ಅಲ್ಲಿ ಟೊರೊಂಟೊ ಇಂದ ಒಂದು 30 ಮಿನಿಟ್ಸ್, ಸಾರಿ ನಾಟ್ 30 ಮಿನಿಟ್ಸ್, 1 ಅವರ್ ಟ್ರಾಫಿಕ್ ಇಲ್ಲದೆ ಇದ್ರೆ 1 ಅವರ್, ಟ್ರಾಫಿಕ್ ಇದ್ರೆ 1 ಅವರ್ 30 ಮಿನಿಟ್ಸ್, ಈ ಥರ ಇಷ್ಟು ಡಿಸ್ಟೆನ್ಸಲ್ಲಿ ಇದೆ ಈ ಸಿಟಿ. ಸೊ ನಾವು ಟೊರೊಂಟೊ ಇಂದ ಸ್ವಲ್ಪ ದೂರ ಹೋಗ್ತಾ ಇದ್ದೀವಿ ಇವಾಗ ಅಲ್ಲ ರೇಂಜ್? ಸೊ ಅವನ ಸ್ಕೂಲ್ ಕೂಡ ಇನ್ನು ಕಿಚನರಲ್ಲೇ ಇರುತ್ತೆ. ಸೊ ಹಾಗಾಗಿ ನಾವು ಇವತ್ತು ಅವನ ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ಅಲ್ಲಿ ಕರೆದಿದ್ದಾರೆ ಅವನನ್ನ. ಸೊ ಹಾಗಾಗಿ ಒಂದು ಅಡ್ಮಿಷನ್ ತರ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಅಲ್ಲಿ ಕರ್ಕೊಂಡು ಹೋಗೋಕ್ಕೆ, ಅಲ್ಲಿ ಸ್ಕೂಲಿಗೆ ಕಳ್ಸಕ್ಕೆ. ಸೊ ಹಾಗಾಗಿ ಇವಾಗ ಹೊರಟಿದೀವಿ. ಜೊತೆಗೆ ನಾವು ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ, ಆಮೇಲೆ ಹೆಂಗೆಲ್ಲ ಪ್ಯಾಕಿಂಗ್ ಆಯ್ತು ಅದೆಲ್ಲರೂ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಲೆಟ್ಸ್ ಗೋ. ನಾವು ಇವಾಗ ಸದ್ಯಕ್ಕೆ ಐಕಿಯಾ ಬಂದಿದ್ದೀವಿ. ಸ್ವಲ್ಪ ಶಾಪಿಂಗ್ ಮಾಡ್ತಾ ಇದ್ದೀವಿ. ಲೈಕ್ ಏನೋ ಒಂದು ಲೈಟ್ಸ್, ಸ್ವಲ್ಪ ಸ್ಟ್ಯಾಂಡಿಂಗ್ ಲೈಟ್ಸು, ಮ್ಯಾಟ್ಸು, ಆಮೇಲೆ ಕಪ್ಸು, ಡಸ್ಟ್ಬಿನ್ ಅಂತೆ. ಇವಾಗ ಸದ್ಯ ಇಲ್ಲೊಂದು ಕಾರ್ಪೆಟ್ ನೋಡೋಕ್ಕೆ ಬಂದಿದ್ದೀವಿ. ನೋಡ್ತಾ ಇದ್ದೀವಿ ಯಾವ್ದು ತಗೊಳ್ಳೋದು ಅಂತ. ಅವರು ಅಲ್ಲಿ ಫುಲ್ ತಲೆ ಕೆರ್ಕೊಂಡು ಯಾವ ಕಾರ್ಪೆಟ್ ತಗೊಳ್ಳೋದಪ್ಪ ಅಂತ ಟೆನ್ಷನಲ್ಲಿದ್ದಾರೆ. ಫುಲ್ಲು ಯೋಚನೆ ಮಾಡ್ತಾ ಇದ್ದಾರೆ ಯಾವ್ದು ತಗೊಳ್ಳೋದು ಅಂತ. ನಾವು ಡಿಸೈಡ್ ಮಾಡಿದ್ವಿ ಆಚೆ ತಗೊಳ್ಳೋದೇ ಬೇಡ ಅಂತ. ರೇಂಜ್ಗೆ ಎಲ್ಲೋ ಇಷ್ಟ ಆಗಿಲ್ಲ ಅಂತೆ. ಸೊ ಎಲ್ಲೋ ವಾಪಸ್ ಹೋಗಿ ಇವಾಗ ವಿ ಆರ್ ಟೇಕಿಂಗ್ ದಿಸ್ ಒನ್. ದಿಸ್ ಗ್ರೇ ತಗೊಂತಾ ಇದೀವಿ. ಬಂತು ನಡಿ, ಕಳ್ಕೊಂಡು ಹೋಗು ನಡಿ. ನಿಂಗೆ ಎಲ್ಲೋ ಇಷ್ಟ ಇಲ್ಲ, ನೀನ್ ಜಾಕೆಟ್ ಹಾಕೊಂಡಿರೋದು ಎಲ್ಲೋ ಅಲ್ಲ? ಜಾಕೆಟ್ ಹಾಕೊಂಡಿರೋದು ನೀನ್ ಎಲ್ಲೋ ತಾನೆ? ನೀನ್ ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ತಾ ಎಲ್ಲೋ, ಫ್ಲೋರ್ಗೆ ಚೆನ್ನಾಗಿ ಕಾಣಿಸಲ್ವಾ? ಓಕೆ, ನೀನ್ ಹೆಂಗ್ ಹೇಳ್ತೀವಿ ಹಂಗೆ ನಡಿ. ಅಂಡ್ ರೇಯಾನ್ಶ್ ಒಂದು ಕ್ಲಾಕ್ ತಗೊಂಡ ಇವಾಗ. ಅಲ್ಲೊಂದು ಖಾಲಿ ಜಾಗ ಇದೆ, ಅಲ್ಲಿ ಕ್ಲಾಕ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ದಟ್ ಈಸ್ ನೈಸ್. ಇವತ್ತು ತುಂಬಾ ಸ್ಟಫ್ ತಗೊಳ್ತಾ ಇದೀವಿ. ಹೌದು. ಇದು ಇಂಡಿಯನ್ ಪೂಜಾ ಬಜಾರ್ ಅಂತ ಇಲ್ಲಿ ಬ್ರಾಂಪ್ಟನ್ ಹತ್ರ ಇದೆ. ಇಲ್ಲಿ ಸಿಗದೆ ಇರೋ ಐಟಮ್ ಇಲ್ಲ, ಎಲ್ಲ ದೇವರ ಐಟಮ್ಸು ಇಲ್ಲಿ ಸಿಗುತ್ತೆ. ದೇವರ ಪೂಜೆಗೆ ಬೇಕಾಗಿರೋ ಎಲ್ಲ ಐಟಮ್ಸು, ದೇವರ ಮೂರ್ತಿಯಿಂದ ಹಿಡಿದು ಎಲ್ಲನೂ ಸಿಗುತ್ತೆ ಇಲ್ಲಿ. ಮಂಟಪ ಯಾವ್ದು ನೋಡೋಣ ಅಂತ ಬಂದಿತ್ತು, ದೇವ್ರದ್ದೊಂದು ಮಂಟಪ ತಗೊಳ್ಳೋಣ ಅಂತ. ಅದಕ್ಕೆ ನಾವು ಸೋಫಾ ಶಾಪಿಂಗ್ ಬಂದಿದ್ದೀವಿ. ಸೋಫಾ, ಆಮೇಲೆ ಬೆಡ್ಡು ಮತ್ತು ಈ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಒಂದು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇವಾಗ ಬಂದಿರೋದು ಇಲ್ಲಿ ಬೆಸ್ಟ್ ಬೈಗೆ ಬಂದಿದ್ದೀವಿ. ಬೆಸ್ಟ್ ಬೈ ಇಲ್ಲಿ ಇವಾಗ ಒಂದು ಟಿವಿ ತಗೊಳ್ಳೋಣ ಅಂತ ಬಂದಿದ್ವಿ.
ಸೊ ಸದ್ಯ ಟಿ ವಿ ಆನ್ಲೈನ್ ಆರ್ಡರ್ ಮಾಡಬೇಕು. ಸೊ ಒಂದು ಬರೀ ಸ್ಪೀಕರ್ಸ್ ತೊಗೊಂಡ್ವಿ. ಇವಾಗ ಇವ್ರು ಎತ್ಕೊಂಡು ಮಗು ಥರ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಇವಾಗ ಥ್ಯಾಂಕ್ಸ್ ಗಿವಿಂಗ್ ಅಂತ ಆ ಟೈಮಲ್ಲೆಲ್ಲ ಸಮ್ಟೈಮ್ಸ್ ಒಳ್ಳೆ ಆಫರ್ಸ್ ಇರುತ್ತೆ ಏನು ಇಲೆಕ್ಟ್ರಾನಿಕ್ ಐಟಮ್ಸ್ಗೆ ಎಲ್ಲ. ಸೊ ಇವಾಗ ನಾವು 65 ಮತ್ತು 70 ಇಂಚ್ದು ಟಿ ವಿ ನೋಡ್ತಾ ಇದ್ವಿ. ಅದಕ್ಕೂ ಅಷ್ಟೇ ಇವಾಗ $200 ಇಂದ $400 ಡಿಸ್ಕೌಂಟ್ ಎಲ್ಲ ಇದೆ. ಸೊ ಒಳ್ಳೆ ಆಫರ್ಸ್ ಇರುತ್ತೆ ಸಮ್ಟೈಮ್ಸು. ನಮಗೆ ಇವಾಗ ಒಂದು ತೊಗೊತಾ ಇದ್ವಿ. ಬಟ್ಟೆ ಪ್ಯಾಕಿಂಗ್ ನಡೀತಾ ಇದೆ. ನನ್ನ ನೋಡಿ ಇವಳೇನು ಹಿಂಗಾಗಿದ್ದಾಳೆ ಅಂದ್ಕೋಬೇಡಿ. ಪ್ಯಾಕಿಂಗ್ ಮಾಡಿ 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 ಮೊನ್ನೆಯಿಂದ ಬರೀ ಪ್ಯಾಕಿಂಗ್ ಮಾಡೋದು, ಎತ್ಕೊಂಬರೋದು, ಶಿಫ್ಟಿಂಗು, ಮೂವಿಂಗು, ಆ ಕೆಲಸದಲ್ಲೇ ಫುಲ್ಲು ಒಂಥರ ಸ್ಟ್ರೆಸ್ ಆಗಿಬಿಟ್ಟು ನಾನು ಹೆಂಗೆಂಗೋ ಇದ್ದೀನಿ ಇವಾಗ. ಏನು ಅಂದ್ಕೋಬೇಡಿ. ಸದ್ಯ ಇವಾಗ ಇಲ್ಲಿ ನಾನೆಲ್ಲ ಪ್ಯಾಕ್ ಮಾಡ್ಕೊಂಡು ಕೂತಿದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾವು ಈ ಹೊತ್ತಿಗೆ ಇಂಡಿಯಾ ಬಂದಿದ್ವಿ. ಒಂದು 15-16 ಹಾಗೇನೋ ಬಂದಿದ್ವಿ. ಸೊ ಇವಾಗ ಅದನ್ನು ನೆನೆಸ್ಕೊಂಡು ಇವಾಗಲೂ ಮತ್ತೆ ನಾನು ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಅವಾಗ ಇಂಡಿಯಾ ಬರೋಕ್ಕೆ ಪ್ಯಾಕಿಂಗ್ ಮಾಡ್ಕೊಂಡು ಬಂದಿದ್ವಿ. ಇವಾಗ ಮತ್ತೆ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಬಟ್ ಇಂಡಿಯಾಗೆ ಹೋಗೋ ಇದಲ್ಲ, ಆದರೂ ಏನೋ ಒಂದು ಖುಷಿ ಇದೆ. ಒಂದು ಬಟ್ಟೆ ಪ್ಯಾಕಿಂಗ್ ಮತ್ತು ಕಿಚನ್ ಪ್ಯಾಕಿಂಗು ಮೇಯ್ನ್ ಇಶ್ಯೂ ಆಗೋದು. ಕಿಚನ್ ಪ್ಯಾಕಿಂಗ್ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ, ಲಾಸ್ಟ್ ಮೂಮೆಂಟ್ ತನಕನೂ ಇರುತ್ತೆ ಅದು. ನಾನು ಈ ಮನೆಯಿಂದ ಹೋದ್ಮೇಲೆ ತುಂಬ ಮಿಸ್ ಮಾಡೋ ಜಾಗ ಅಂತ ಹೇಳಿದ್ರೆ ನಮ್ಮ ಈ ಬಾಲ್ಕನಿ. ವಿಂಟರಲ್ಲಾಗಿರ್ಬೋದು ಅಥವಾ ಈ ಫಾಲ್ ಸೀಸನಲ್ಲಾಗಿರ್ಬೋದು, ಇಲ್ಲಿ ನಿಂತ್ಕೊಂಡು ನೋಡೋದೇ ಒಂದು ಖುಷಿ. ವಿಂಟರಲ್ಲಿ ಫುಲ್ ವೈಟ್ ಸ್ನೋ, ಹಾಗೆ ಈ ಫಾಲಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು ಟ್ರೀಸು ಯೆಲ್ಲೋ, ರೆಡ್, ಆರೆಂಜ್ ಅಂತ ಕಲರ್ಫುಲ್ ಆಗಿರುತ್ತೆ ನೋಡೋಕ್ಕೆ. ನಮಗೆ ಫಾಲ್ ಕಲರ್ಸ್ ನೋಡೋಕ್ಕೆ ಬೇರೆ ಎಲ್ಲೂ ದೂರ ಹೋಗಬೇಕಾಗಿರಲಿಲ್ಲ, ನಮ್ಮ ಮನೆ ಬಾಲ್ಕನಿನೇ ಸಾಕಾಗಿತ್ತು. ಸೊ ಈ ಜಾಗನ ಮಾತ್ರ ನಾನು ತುಂಬಾ ಮಿಸ್ ಮಾಡ್ಕೊತೀನಿ ನಾನು. ವಿ ಆರ್ ಆಲ್ ಸೆಟ್. ನಾನು ತೋರಿಸ್ದೆ ನಿಮಗೆ, ಎಲ್ಲನೂ ಪ್ಯಾಕ್ ಆಗಿದೆ, ಏನೂ ಬಿಡದೆ ಕಂಪ್ಲೀಟ್ ಪ್ಯಾಕ್ ಆಗಿದೆ ಮನೆ. ಇನ್ನೇನು ಇದೆಲ್ಲ ಇನ್ನು ಲೋಡ್ ಮಾಡಬೇಕು. ಟ್ರಕ್ ಬರುತ್ತೆ. ಅಂದರೆ ಟ್ರಕ್ ಅಂದರೆ ನಾವೇನು ರೆಂಟ್, ಬೇರೆ ಪ್ಯಾಕರ್ಸ್ ಮೂವರ್ಸ್ ಆ ಥರ ಏನು ರೆಂಟ್ ಮಾಡಿಲ್ಲ. ಇಲ್ಲಿ ಹೆಂಗೆ ಅಂದರೆ ನಾವೇ ಟ್ರಕ್ ರೆಂಟ್ ಮಾಡ್ಬೋದು. ಲೈಕ್ ಎಷ್ಟು ದೊಡ್ಡ ಸೈಜ್ ಬೇಕು ನಮಗೆ ಟ್ರಕ್, ಆ ಒಂದು ಅಷ್ಟು ದೊಡ್ಡ ಸೈಜ್ದು ನಾವು ರೆಂಟ್ ಮಾಡ್ಬೋದು, ಯು ಹಾಲ್ ಅಂತ. ಆ್ಯಂಡ್ ಅದನ್ನು ನಾವೇ ಡ್ರೈವ್ ಮಾಡ್ಕೊಂಡು ಬರಬೇಕು. ಸೊ ಇವಾಗ ಅವರು ಹೋಗಿದ್ದಾರೆ ಟ್ರಕ್ ತೊಗೊಂಡು ಬರೋಕ್ಕೆ. ಆ್ಯಂಡ್ ನಂದೊಬ್ರು ಅಣ್ಣನೂ ಇದ್ದಾರೆ ಇಲ್ಲಿ. ಸೊ ಅವರು ನಮಗೆ ಇವಾಗ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಇಲ್ಲಿ ಮೂವಿಂಗ್ಗೆ. ಸೊ ಇವಾಗ ಅವ್ರು ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದರೆ ಇದನ್ನೆಲ್ಲ ಲೋಡ್ ಮಾಡೋದು. ನನ್ನ ಮುಖ ಒಂದು ವಾರದಿಂದ ಬರೀ ಪ್ಯಾಕಿಂಗ್ ಫುಲ್ಲು ಸುಸ್ತಾಗಿ ಹೋಗಿದೆ. ಆಬ್ವಿಯಸ್ಲಿ ಒಂದು ಮನೇನ ಶಿಫ್ಟ್ ಮಾಡೋದು, ಎಲ್ಲ ಥಿಂಗ್ಸ್ ಮೂವ್ ಮಾಡೋದು ಅಂದರೆ ಅದು ಒಂದು ದೊಡ್ಡ ಕೆಲಸನೇ, ಅದು ಸಾಕಾಗೋಗ್ಬಿಡುತ್ತೆ. ಸೊ ಇವಾಗ ಫೈನಲಿ ಆಗಿದೆ. ಸೊ ಇವಾಗ ಒಂದು ಸ್ವಲ್ಪ ಸಮಾಧಾನದಲ್ಲಿ ಕೂತಿದ್ದೀವಿ ಟ್ರಕ್ ಬರೋ ತನಕ. ಆ್ಯಂಡ್ ಈ ಮನೆ ಜೊತೆ ನಮ್ಗೊಂದು ಸ್ವಲ್ಪ ನನಗೆ ಒಳ್ಳೆ ಇಮೋಷನ್ಸ್ ಇದೆ. ಸೊ ಏನೋ 3 ವರ್ಷ ಬಂದು ನಾವು ಇವಾಗ 2019 ಬಂದಿದ್ದು. ಸೊ 3 ವರ್ಷದಿಂದ ಈ ಮನೇಲಿದ್ವಿ, 3 ವರ್ಷ 2 ತಿಂಗಳು. ಸೊ ಹಾಗಾಗಿ ಒಂದು ಒಳ್ಳೆ ಇಮೋಷನ್ಸ್ ಇದೆ. ಆ್ಯಂಡ್ ಈ ಮನೆಗೆ ಬಂದ ಮೇಲೇ ನನಗೆ ಒಂದು ಒಳ್ಳೆ ರಿಕಗ್ನಿಷನ್ ಸಿಕ್ತು ನನಗೂ. ಆ್ಯಂಡ್ ಒಂದು ಸ್ವಲ್ಪ ಲೈಫ್ ಒಂದು ಸ್ವಲ್ಪ ಬೆಟರ್ ಆಯಿತು. ಒಂದು ಇಲ್ಲಿ ಮನೆಗೆ ಬಂದ ಮೇಲೇ ನಾವು ಆ್ಯಕ್ಚುಲಿ ವಿಡಿಯೋ ಮಾಡಿ ಇಮಿಡಿಯೇಟ್ ನಾನು ಯಾವಾಗ ಚಾನಲ್ ಸ್ಟಾರ್ಟ್ ಮಾಡಿದೆ ಲಾಕ್ಡೌನ್ ಆಗಿಬಿಡ್ತು. ಸೊ ಈ ಮನೆಯಲ್ಲೇ ಎಷ್ಟೊಂದು ವಿಡಿಯೋಸ್ ಮಾಡಿದ್ದೀವಿ, ಕುಕ್ಕಿಂಗ್ ವಿಡಿಯೋಸ್ ಆಗಿರ್ಬೋದು. ಸೊ ಈ ಮನೆ ಒಳಗಡೆನೆ ಮಾಡಿರೋ ವಿಡಿಯೋಸ್ ಸುಮಾರಿದೆ. ಸೊ ಅದರಿಂದ ಒಂದು ಪಾಸಿಟಿವ್ ಫೀಲಿಂಗ್ ಇದೆ ನನಗೆ ಈ ಮನೆ ಬಗ್ಗೆ. ಈ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಲೈಫ್ ಬೆಟರ್ ಆಯಿತು ಅಂತ. ಲೈಫ್ ಗೋಸ್ ಆನ್. ಸೊ ಹಾಗಾಗಿ ಇನ್ನೂ ಒಂದು ಬೆಟರ್ ಸ್ಟೆಪ್ಗೆ ಕಾಲಿಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಇನ್ನೆಲ್ಲ ಅಲ್ಲಿ ಹೋದ್ಮೇಲೂ ದೇವರು ಎಲ್ಲ ಹೋಪ್ಫುಲಿ ಚೆನ್ನಾಗಿಟ್ಟಿರ್ತಾರೆ ಅಂತ ಅಂದ್ಕೊತೀವಿ. ಅಲ್ಲ ಬಾಬಾ? ರೇಯನ್ಶು ಅಷ್ಟೇ ಇಲ್ಲಿ ಬಂದಾಗ ಜಸ್ಟ್ 3 year old ಇದ್ದ. ಸರಿಯಾಗಿ ಮಾತಾಡೋಕ್ಕೂ ಬರ್ತಿರ್ಲಿಲ್ಲ ಅಲ್ಸಿನಿ, ಹೆಂಗೆಂಗೋ ಮಾತಾಡ್ತಿದ್ದ. ಅದು ವಿಡಿಯೋಸ್ ಎಲ್ಲ ಇದೆ ನನ್ನ ಹತ್ರ, ಕೆಲವೊಂದು ನಾವು ಸ್ಟಾರ್ಟಿಂಗಲ್ಲಿ ಮಾಡಿದ್ದು ಯೂಟ್ಯೂಬಲ್ಲಿ ಆಬ್ವಿಯಸ್ಲಿ ಇದೆ. ಸೊ ಅದೆಲ್ಲ ನಾನು ಅವಾಗ ನೋಡ್ತಾ ಇರ್ತೀನಿ. ಎಷ್ಟು ಚಿಕ್ಕೋನಿದ್ದ ಇಲ್ಲಿ ಬಂದಾಗ, ಆಗಲೇ 3 ವರ್ಷ ಆಗಿ ಇವಾಗ 6 year old ಆಗಿದ್ದಾನೆ. ಫಸ್ಟ್ ಗ್ರೇಡ್ಗೆ ಹೋಗ್ತಾ ಇದ್ದಾನೆ ಅಲ್ಲ ಬಾಬಾ? ಇವತ್ತು ಇಲ್ಲಿ ಲಾಸ್ಟ್ ಡೇ. ಬಟ್ ಎನಿವೇಸ್ ಇದೆಲ್ಲ ಇದು ಮಾಡಿಬಿಟ್ಟು ಇವಾಗ ನಾವು ವಾಪಸ್ ಇಲ್ಲೇ ಬರ್ತೀವಿ. ಇವತ್ತು ಇಲ್ಲೇ ಇರ್ತೀವಿ ನಾವು. ನಾಳೆ ಮೂವ್ ಮಾಡ್ತೀವಿ. ನಾಳೆ ನಾವು ಅಲ್ಲಿ ಹೋಗೋದು ಅಂದರೆ ಸಣ್ಣದಾಗಿ ಗೃಹ ಪ್ರವೇಶ ಅಂತ ನಾಳೆ ಇಟ್ಕೊಂಡಿರೋದು. ಸೊ ಹಾಗಾಗಿ ಇವತ್ತು ಲಾಸ್ಟ್ ಡೇ ಇಲ್ಲಿ ನಮಗೆ. ನಾಳೆಯಿಂದ ಹೊಸ ಮನೆ. ಎಸ್. ಆ್ಯಂಡ್ ನಾವು ಮನೆ ತಗೊಂಡಿದ್ದು ಒನ್ಸ್ ಅಗೇನ್ ಕಿಚನರ್ ಅಂತ. ಅದು ಕೇಳಕ್ಕೆ ಕಿಚನ್ ಥರನೇ ಇದೆ. ಎಂಡಲ್ಲಿ ER ಇದೆ. ಸೊ ಕಿಚನರ್ ಅಂತ ಇದು ಒಂದು ಸಿಟಿ.
ಎಲ್ಲ ಪ್ಯಾಕ್ ಆಯ್ತು, ಎಲ್ಲ ನೋಡಾಯ್ತು, ಮನೆಯೆಲ್ಲ ಖಾಲಿ ಆಗಿದೆ, ಇವಾಗ ಏನೂ ಉಳಿದಿಲ್ಲ. ಸೊ ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇನ್ನು ಹೊಸ ಮನೆಯಿಂದ ಹೊಸ ವಿಡಿಯೋ ಜೊತೆ ಸಿಗ್ತೀವಿ. ಹೌದು, ಹೊಸ ಮನೆಯಿಂದ ಹೊಸ ವಿಡಿಯೋ ಜೊತೆ ಸಿಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗಿ ಬಾಯ್ ಬಾಯ್. ಓಕೆ, ಬಾಯ್ ಬಾಯ್. ಬಾಯ್ ಬಾಯ್. ಖಾಲಿ 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 ಖಾಲಿ.